समप्रभा निर्विघ्नं कुरु मे देव सर्वकार्येषु सर्वदा. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಮಹಿಳೆಯರೇ ಮತ್ತು ಮಹನೀಯರೇ, ಕುಳಿದು ನಕಲೆ ಉಂತಿ ನಕಲೆ ಅಂಚನೆ ಮೋಕೆದ ವಿದ್ಯಾರ್ಥಿ ಮಿತ್ರರೇ, ಪರಬೇರನು ಜವನೇರು ಮಂತದ್ದು ಜವನೇರನು ಪರಬೇರು ಮಲ್ಪುನ ಫೇಸ್ ಆ್ಯಪದ ಪ್ರೇಕ್ಷಕರೇ, ನೀವೀಗ ನೋಡೋದಕ್ಕಿದ್ದೀರಾ ತೆಲಿಕೆ ನಲಿಕೆ ತಂಡದ ಈ ವರ್ಷದ ವಿನೂತನ ಶೈಲಿಯ ಹಾಸ್ಯ ರೂಪಕ ಒಂದು ಗ್ರೂಪಿನ ಕಥೆ. ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ. ಸಾಮಾಜಿಕ ಜಾಲತಾಣದ ಬಗ್ಗೆ ಅರಿವು ಮೂಡಿಸುವ ನಮ್ಮ ಒಂದು ಪ್ರಯತ್ನ. ವಾಟ್ಸ್ಆ್ಯಪ್ ಮತ್ತು ಟಿಕ್ ಟಾಕ್ ನಡುವೆ ಏನೆಲ್ಲ ನಡೆಯುತ್ತೆ ಅನ್ನುವ ಸ್ಟೋರಿಯೇ ಒಂದು ಗ್ರೂಪಿನ ಕಥೆ. ಇದರ ರೇಡಿಯೋ ಪಾರ್ಟ್ನರ್ ರೇಡಿಯೋ ನಿನಾದ 90.4 FM. ನೋಡಿರಿ, ಆನಂದಿಸಿರಿ ಮತ್ತು ಪ್ರೋತ್ಸಾಹಿಸಿ. ಬಾಯಿ ನಿಲಿಕೆ ತೆಲಿಕೆ ಮನಸ್ಸಿದ ಉಲೈಡು ನಲಿಕೆ ಪಾತೆರಡು ನೀತಿ ಕಲಿಕೆ ಹೆಜ್ಜೆ ಎರಡಲ ಕುಲಿಕೆ ಒಂದು ನಮ್ಮ ತೆಲಿಕೆ ನಲಿಕೆ ಒಂದು ನಮ್ಮ ತೆಲಿಕೆ ನಲಿಕೆ ಒಂದು ನಮ್ಮ ತೆಲಿಕೆ ನಲಿಕೆ. ಕಾಮಿಡಿ ಉಂಟಲ್ವಾ? ನಾವು ಇದೇ ಬಲ ಹೋದ ಸಲ ಸ್ಕಿಟ್ಟಲ್ಲಿ ನಿನಗೆ ರೋಲ್ ಕಮ್ಮಿ 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 ಅಂತ ಇಡೀ ವರ್ಷ ಬಗೊಳ್ತಿದ್ದೆ. ಈ ಸಲ ನಿನಗೆ ಫುಲ್ಲು ಸೀನ್. ಅಕ್ಷಯ್ 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 ಅಮ್ಮ ಆಯ್ತಲ್ಲ, 3 ಸೀನ್ ಒಮ್ಮೆಲೆ ಆಯಿತು. ಮರಿಯಾಲದಲ್ಲಿ ಚಂಡಿ ಆದರೆ ಮಾತ್ರ ಸರಿ, ನೀನಿಲ್ಲೇ ನಿಲ್ಬೇಕು. ನಿಲ್ತೇನೆ, ಆದರೆ ಬೆಳ್ಚಪ್ಪ ಅಂತ ಕರೆಯಿದ್ರೆ ಸಾಕು. ಹಾಗೆ ಯಾರು ಕರೆಯಲ್ಲ ಮಾರೆ. ನೋಡಿ, ನೀವು ಯಾರು ಬೆಲ್ಚಪ್ಪ ಅಂತ ಕರಿಬಾರ್ದು ಆಯ್ತಾ? ಕರೆದ್ರೆ ಮಾತ್ರ ಅದು ನಿನ್ನ ದೌರ್ಭಾಗ್ಯ. ಸರಿ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಈಗ ಇಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನುವ ಬಗ್ಗೆ ವೀಕ್ಷಕ ವಿವರಣೆ ಕೊಡಲು ಬರುತ್ತಿದ್ದಾರೆ. ಅವರು ಯಾರು ಗೊತ್ತಾ? ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸತ್ಯಯಾನೆ ಹರಿಶ್ಚಂದ್ರ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟ್ ಮಲ್ತೊಂದಿಲ್ಲ, ಶುರು ಮಲ್ತೊಂದಿಲ್ಲ, ಪ್ರಾರಂಭ ಮಲ್ತೊಂದಿಲ್ಲ. ಓ ಅಣ್ಣ, ನಿಮಗೆ ದೈವದ ಪಾತ್ರ ಅಲ್ಲ ಕೊಟ್ಟದ್ದು. ಅರಿಯಣ್ಣ, ಡೈಲಾಗ್ ಚೇಂಜ್ ಮಲ್ಪುಳಿ. ಓ ಈ ಉಲ್ಲನ ಮಾರ ನಿಗೆ ಬೊಲ್ಲ ಬಿನ್ನಿದ ಹಾಲ ಆತು ಜತ್ತ. ಸರಿ ಸರಿ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡಿ ಎಕ್ಸೈಟ್ ಕೊಡು, ಮತ್ತೆ ಒಮ್ಮೆ ಮೆಲ್ಲ ಗೇರ್ ಹಾಕು. ದಾದಿ ಎಡ್ಡು ಮುಂಚೆ ಕಸಾಮಿನಿ ಕೂಡ ಬೊಡ್ಚಿ ಬೊಡ್ಚಿ ಈಗ ರಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೊಂದು ಸಣ್ಣ ಸ್ಟೋರಿ ಹೇಳ್ತೇನೆ. ಒಂದು ಗ್ರಾಮೀಣ ಪ್ರದೇಶದ ಸುಂದರ ರಮಣೀಯ ಸ್ಥಳ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಒಂದು ದೊಡ್ಡ ಊರು ಇತ್ತು. ಆ ಊರಿನಲ್ಲಿ ಯುವಕರ ಒಂದು ತಂಡವಿತ್ತು. ಈ ತಂಡ ಮುಂದೆ ವಾಟ್ಸಪ್ನಲ್ಲಿ ಗ್ರೂಪ್ ಆಯಿತು. ಇವರ ಗ್ರೂಪ್ನ ಹೆಸರು ತುಳುನಾಡ ಬಿರ್ಸೇರು. ಇದರಲ್ಲಿ 10ರಿಂದ ಪ್ರಾರಂಭವಾದ ಗ್ರೂಪು 10ರಿಂದ 50, 50ರಿಂದ 100, 100ರಿಂದ 200, ಹೀಗೆ 220 ಸದಸ್ಯರನ್ನು ಒಳಗೊಂಡಿತ್ತು. ಈ ಗ್ರೂಪಿನ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿದ್ದರು. ಈ ಗ್ರೂಪಿಗೆ ಒಬ್ಬನೇ ಎಡ್ಮಿನ್, ಅವನೇ ಜಗ್ಗು ಯಾನೆ ಜಗದೀಶ. ಆದರೆ ಇವರ ತುಳುನಾಡ ಬಿರ್ಸೇರ್ ವಾಟ್ಸಪ್ ಗ್ರೂಪಿನಲ್ಲಿ ಈಗ ಒಂದು ಎಡವಟ್ಟು ಆಗಿದೆ. ಇವರ ಗ್ರೂಪು ಬಿರುಕು ಬಿಟ್ಟಿದೆ. ಈ ಗ್ರೂಪಿನ ಎಡ್ಮಿನ್ ಜಗ್ಗು ಯಾರಲ್ಲಿಯೂ ಕೇಳದೆ ಈ ಗ್ರೂಪಿನ ಬೆನ್ನೆಲುಬಾದ ಗಿರಿಗಿಟ್ ಗಿರಿಧರನನ್ನು ಗ್ರೂಪಿನಿಂದ ರಿಮೂವ್ ಮಾಡುತ್ತಾನೆ. ಮುಂದೆ ಗ್ರೂಪಿನಲ್ಲಿ ಏನಾದರೂ ಅನಾಹುತ ಆಗಬಹುದೇ, ಏನಾದರೂ
ಪ್ರಾಬ್ಲಮ್ ಆಗಬಹುದೇ ಅಥವಾ ಏನಾದರೂ ಸಮಸ್ಯೆ ಆಗಬಹುದೇ ಎಂಬುದೇ ಮುಂದಿನ ಸ್ಟೋರಿ. ಮುಂದೆ ಏನಾಗುತ್ತದೆ, ಯಾಕೆ ರಿಮೂವ್ ಮಾಡಿದ್ದು, ಮತ್ತೆ ಸೇರಿಸುತ್ತಾನಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗ್ರೂಪಿನ ಅಡ್ಮಿನ್ ಬಾಯಿಂದಲೇ ಕೇಳುವ. ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣನ್ನೋ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ವಾಹ್, ಸೂಪರ್ ಡೈಲಾಗ್. ತುಲೆ ಎಂಕ್ ಲೋಟೆಡ್ ಚಾಪರ್ದ ಅಭ್ಯಾಸ ಇಜ್ಜಿ, ಬುಕ್ಕ ವೈಟಾನ ಅಭ್ಯಾಸ ಎಂಕ್ ಲೋಟೆಡ್ ಚಾಪರ್ದ ಅಭ್ಯಾಸ ಇಜ್ಜಿ, ಪಾಟೆಡ್ ಚಾಪರ್ದ ಅಭ್ಯಾಸ. ಆಟೆಡತ್ತನ್ನ ಬಾಲ್ದಿಡಪರು. ನೀನು ಗಿರಿಗಿಟ್ ಗಿರಿಧರ್ನನ್ನು ಗ್ರೂಪಿನಿಂದ ರಿಮೂವ್ ಮಾಡಿದ ತಪ್ಪಲ್ವಾ? ಓ ಸತ್ಯಯಾನೆ ಹರಿಶ್ಚಂದ್ರ, ಇಲ್ಲಿ ಕೇಳು. ಯಾವುದು ತಪ್ಪು ಯಾವುದು ಸರಿ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನು ಮಾಡುವ ಕಾರ್ಯ ಯಾವಾಗಲೂ ಸರಿಯೇ ಇರುತ್ತೆ. ನಾನು ಗಿರ್ಗಿಟ್ ಗಿರಿಧರನನ್ನು ಗ್ರೂಪಿನಿಂದ ರಿಮೂವ್ ಮಾಡಿದ್ದು ಹೌದು. ರಿಮೂವ್ ಮಾಡಿದ ಕೂಡಲೇ 5 ಜನ ಸ್ವಇಚ್ಛೆಯಿಂದ ಲೆಫ್ಟ್ ಆಗಿದ್ದಾರೆ. ಲೆಫ್ಟ್ ಆದ 5 ಜನ ಅತೃಪ್ತರು ಏನು ಮಾಡ್ತಾರೆ ನೋಡುವ. ಅವರ ಬೆಂಬಲ ನನಗೆ ಬೇಡ. ನನ್ನ ಹತ್ರ ಮ್ಯಾಜಿಕ್ ನಂಬರ್ ಇದೆ. ಜಗಣ್ಣ, ನಿಮ್ಮ ಗ್ರೂಪಿನಲ್ಲಿಬ್ಬರು ಜೋಡೆತ್ತುಗಳಿದ್ದಾರಂತಲ್ವಾ, ಅವರು ಯಾರು? ಹೌದು, ನನ್ನ ಗ್ರೂಪಿನಲ್ಲಿ 2 ಜೋಡೆತ್ತುಗಳಿದ್ದಾರೆ. ಅವರು ನಮ್ಮ ಊರಿನ ಪೈಲ್ವಾನ್ಗಳು. ಅವರೇ ಓರಿ ಕಾಲೆ, ಓರಿ ಬೊಲ್ಲೆ. ಅಲೆ ಬಿಡಿಯರು. ನಮ್ಮ ಎದುರು ಯಾರಾದರೂ ತಲೆ ಎತ್ತಿ ಮಾತಾಡಿದ್ರೆ ಮತ್ತೆ ಅವರ ತಲೆನೇ ಇರಲ್ಲ. ನಾವು ಈ ಊರಿನ ಪೈಲ್ವಾನರು. ಸರಿ, ನಿನ್ನ ತಂಡ ಬಂದಾಯ್ತು. ಆ ರಿಮೂವ್ ಆದ ಗಿರಿಗಿಟ್ ಗಿರಿಧರ ಬರೋದು ಬೇಡವಾ? ಅವನು ಬರ್ಲಿ, ಯಾರು ಬೇಡ ಅಂದಿರೋದು? ಓ ಗಿರಿಧರ, ಬುಡು ನಿನ್ನ ಗಿರ್ಗಿಟ್. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಅಯ್ಯೋ ದೇವಾ, ಅಯ್ಯೋ ದೇವಾ. ಎಲ್ಲರೂ ಕಿವಿ ಅರಳ್ತದ ಕೇಳಿ ತುಳುನಾಡ ಬಿರ್ಸೆರ ಗ್ರೂಪಿಂದ ನನ್ನನ್ನು ಜಗ್ಗು ರಿಮೂವ್ ಮಾಡಿದ್ದಾನೆ. ನಾನು ಗ್ರೂಪ್ನಲ್ಲಿ ಇರುವಾಗ ಪ್ರತಿ ದಿನ ಪ್ರತಿ ಗಳಿಗೆ ಹಗಲು ರಾತ್ರಿ ಎನ್ನದೆ ಬೆಳಗ್ಗೆ ಪುಲ್ಯ ಕಾಂಡೆ ಮಾರ್ನಿಂಗ್ ಎಲ್ಲರೂ ಪಜೆಡ್ದು ಹೇಳುವ ಮೊದಲೇ ಗುಡ್ ಮಾರ್ನಿಂಗ್ ಅಂತ ಫಸ್ಟ್ ನಾನೇ ಮೆಸೇಜ್ ಆಗ್ತಾ ಇದ್ದೆ. ಎಲ್ಲರೂ ಹಾಕಿದ ಫೋಟೋಸ್ ಮತ್ತು ವಿಡಿಯೋವನ್ನು ಡೌನ್ಲೋಡ್ ಮಾಡ್ತಾ ಇದ್ದೆ. ಪ್ರತಿ ಮೆಸೇಜಿಗೂ ಕಮೆಂಟ್ ಹಾಕ್ತಾ ಇದ್ದೆ. ಆದರೆ ನನ್ನಲ್ಲಿ ಒಂದೇ ಒಂದು ಮಾತು ಕೇಳದೆ ನನ್ನನ್ನು ರಿಮೂವ್ ಮಾಡಿಬಿಟ್ಟೆ ಅಲ್ಲ ಜಗ್ಗು. ಜಗ್ಗು, ನಿನಗೆ ಸರಿಯಾದ ಪಾಠ ಕಲಿಸ್ತೇನೆ. ನಿನಗೆ ಮಹೇಶ್ ಶೆಟ್ಟಿ ಸರ್ ಹತ್ರ ಹೇಳಿ ಕಂಪ್ಲೇಂಟ್ ಕೊಡ್ತೇನೆ, ಬಿಡಲ್ಲ. ಇಲ್ಲದಿದ್ದರೆ ಗ್ರೂಪಿನಲ್ಲಿ ವಿಶ್ವಾಸ ಮತ ಯಾಚಿಸ್ತೇನೆ. ಈಗಾಗಲೇ 5 ಜನ ಅತೃಪ್ತರು ನನ್ನೊಂದಿಗಿದ್ದಾರೆ. ಅವರು ಈಗಾಗಲೇ ಗ್ರೂಪಿಂದ ಲೆಫ್ಟ್ ಆಗಿದ್ದಾರೆ. ಅವರನ್ನು ನಾನು ಗಡಾಯಿಕಲ್ಲು ತುದಿಯಲ್ಲಿ ಕೂರಿಸಿದ್ದೇನೆ. ನಾನು ನಿನ್ನನ್ನು ಈ ಸಲ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಜಗ್ಗು. ಇದು ನಿನಗೆ ನನ್ನ ಸವಾಲ್. ಏನು ಪಾರ್ಥ?
ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ. ನಿಲ್ಲಿಸಿ. ನೀವು ಈ ರೀತಿ ಗಲಾಟೆ ಮಾಡೋದು ಸರಿಯಲ್ಲ. ಮುಂದೆ ಏನಾದರೂ ಪಂಚಾಯತಿಗೆ ಮಾಡುವ. ನಾನು ಅದಕ್ಕೂ ಸಿದ್ಧ. ನಾನು ಅದಕ್ಕೂ ಬದ್ಧ. ಸದ್ಯಕ್ಕೆ ಈಗ ನಾವು ಹೋಗುವ. ನಾಳೆ ಪಂಚಾಯತಿಗೆ ಮಾಡುವ. ಒಯ್ ಯಾಂದಾದ ಮಲ್ಪಡು ಉಂತು ಬರ್ಪ ಆವಾವ ಉಂತು ಬರ್ಪ. ಆವಾವ ಒಂದು ಡೈಲಾಗ್ ಚೂರು ಪರತ್ತಾಂಡ. ನೋಡಿ, ಈಗ ಇಲ್ಲೊಂದು ಕಾಲೇಜಿನ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಇವರು ಯಾಕೆ ಬರುತ್ತಿದ್ದಾರೆ, ಬಂದು ಏನು ಮಾಡುತ್ತಾರೆ ಎಂಬುದು ಪ್ರತ್ಯಕ್ಷವಾಗಿ ನೋಡುವ. ರಾಜು, ರಾಜು ಎಲ್ಲಿದ್ದೀಯಪ್ಪ? ನಾನಿಲ್ಲಿದ್ದೇನೆ. ನೀನು ಅಲ್ಲಿ ಎಂತ ಮಾಡೋದು? ಇಲ್ಲಿ ಬಾ, ನಾವು ಟಿಕ್ಟಾಕ್ಗೆ ವಿಡಿಯೋ ಮಾಡುವ. ಸರಿ, ಫಸ್ಟ್ ನಿಮ್ಮ ವಿಡಿಯೋ ಮಾಡುವ. ಬನ್ನಿ 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 ಬನ್ನಿ. ನೆಕ್ಸ್ಟ್ ರಾಜು. ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮುಡುಗಿ, ಶಾನೆ ಟಾಪಗೌಳೆ. ಅಣ್ಣ, ನಮ್ದು ಒಂದು ಟಿಕೆಟಿಗೆ ಇರ್ಲಿ. ಸರಿ ಸರಿ ಸರಿ, ಬನ್ನಿ 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 ಬನ್ನಿ. ನೀನೊಂದು ಆಕ್ಷನ್ ಮಾಡು. ನಿಲ್ಸಿ. ಯಾಕೆ ನಿಮಗೆ ಈ ರೀತಿ ಹುಚ್ಚು? ಇದರಿಂದ ಏನು ಸಾಧಿಸ್ತೀರಾ? ನಿಮ್ಮ ಹಾಗೆ ಒಬ್ಬ ಯುವಕ ಟಿಕ್ಟಾಕ್ಗೆ ಸಾಹಸ ಮಾಡಲಿಕ್ಕೆ ಹೋಗಿ ಕುತ್ತಿಗೆ ಮುರಿದು ಸತ್ತೇ ಹೋದ. ಕೆಲವರಂತೂ ಆ ಮಾನಸಿಕ ಅಸ್ವಸ್ಥರನ್ನೆಲ್ಲ ಸೇರಿಸಿಕೊಂಡು ಹಾಡು ಹೇಳಿಸೋದು, ನೃತ್ಯ ಮಾಡಿಸೋದು, ಕುಡುಕರಲ್ಲಿ ಡೈಲಾಗ್ ಹೇಳಿಸೋದು, ಇದನ್ನೆಲ್ಲ ಮಾಡಿ ಆ ಟಿಕ್ಟಾಕಿಗೆ ಹಾಕಿ ಮನರಂಜನೆ ಪಡೀತಾರೆ. ಯಾತಕ್ಕಾಗಿ ಇದೆಲ್ಲ? ನಮ್ಮ ವಿದ್ಯಾವಂತ ಯುವ ಜನಾಂಗವೇ ತಪ್ಪು ದಾರಿಯಲ್ಲಿ ನಡೆದರೆ ಹೇಗೆ ಮಕ್ಕಳೇ? ಸಮಯ ಎಂಬುದು ನಮಗೆ ಸಿಕ್ಕಿರುವ ದೊಡ್ಡ ಆಸ್ತಿ. ಕಲಿಯುವ ಸಮಯದಲ್ಲಿ ಕಲಿತು ಸಾಧನೆ ಮಾಡಿ, ದುಡಿಯುವ ಸಮಯದಲ್ಲಿ ದುಡಿದು ಸಾಧನೆ ಮಾಡಿ, ನಿಮ್ಮ ಹೆತ್ತವರಿಗೆ ಆಸರೆಯಾಗಿ. ಬನ್ನಿ ಬನ್ನಿ ಮಕ್ಕಳೇ, ಕ್ಲಾಸ್ ಮಾಡುವ. ತರಗತಿ ನಿಮಗಾಗಿ ಕಾಯ್ತಿದೆ. ಒಂದು ಮಾತು ಹೇಳ್ತೀನಿ ಕೇಳಿ. ಕಳೆದು ಹೋದ ಹಣ, ಆಸ್ತಿ, ಸಂಪತ್ತನ್ನಾದರೂ ನೀವು ಯಾವಾಗ ಬೇಕಾದರೂ ಪಡೆಯಬಹುದು. ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯ ಇಲ್ಲ. ಬನ್ನಿ ಬನ್ನಿ, ಕ್ಲಾಸಿಗೆ ಹೋಗುವ. ಬನ್ನಿ ಹೋಗುವ. ಸಾರಿ ಸಾರ್,
ಸರ್ ಇನ್ನು ಈ ಥರ ಮಾಡಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಸರಿ, ಟಿಕ್ ಟಾಕ್ ಸ್ಟಾಪ್ ಆಯಿತು. ಆದರೆ ನಮ್ಮ ವಾಟ್ಸಪ್ ಗ್ರೂಪ್ನ ಸ್ಟೋರಿ ಕಂಟಿನ್ಯೂ ಮಾಡುವ. ಗಿರಿಗಿಟ್ಟು ಗಿರಿದರ ಬೆಚ್ಚದಲ್ಲಿ ಜಗ್ಗುವಿನ ತುಳುನಾಡ ಬಿರ್ಸೇರು ಗ್ರೂಪಿಗೆ ಸೆಡ್ ಹೊಡೆಯಲು ಒಂದು ಬೇರೆನೇ ಗ್ರೂಪ್ ಮಾಡುತ್ತಾನೆ. ಅದರ ಹೆಸರು ತುಳುನಾಡ ಜವನಿಯರು. ಇದಕ್ಕೆ ದತ್ತು ನೆತ್ತಿರದ ಬೆಚ್ಚ ಜವನಿಯರನ್ನು ಸೇರಿಸುತ್ತಾನೆ. ಈಗ ಅವನ ಟೀಮು ಹೇಗಿದೆ ಗೊತ್ತಾ? ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕೆಂಗೆ ಓಡ್ತೈತೋ? ಚಲು ಚಲು ಸ್ಮೈಲು ಐಲು ಕೈಲು ಸ್ಟೈಲು, ಯಾಕೆಂಗೆ ಆಡ್ತೈತೋ? ಸ್ಟಾಪ್ ಸ್ಟಾಪ್. ಹರಿಯಣ್ಣ, ಇವರು ಪಂಚಾಯತಿಗೆ ಏನಾಗುತ್ತೆ? ಹೌದು, ಇವರನ್ನು ಪಂಚಾಯಿತಿಗೆ ಮಾಡಲು ಒಬ್ಬರು ಬರುತ್ತಾರೆ. ಇವರು ಈ ಊರಿನ ಗಣ್ಯ ವ್ಯಕ್ತಿ, ಬಡವರ ಬಂಧು, ಆಪದ್ ಬಾಂಧವ, ಕರುಣಾಮಯಿ. ಇವರೇ ಈ ಊರಿನ ಯಜಮಾನ, ಎಲ್ಲರ ಮನ ಗೆದ್ದ ಅಣ್ಣ. ಅವರೇ ರಾಜಣ್ಣ. ರಾಜಣ್ಣ ಹೊರ ಬಲೆನ್ನ ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ದಾನಿಗೆ ಸೋಲುವ ಮಗುವ ಮನಸ. ಆ ತುಳುನಾಡ ಬಿರ್ಸೇರ್ ಗ್ರೂಪಿನವರು ಬನ್ನಿ. ತುಳುನಾಡ ಜವನೇರ್ನ ಗ್ರೂಪ್ನವರು ಬನ್ನಿ. ಬರೀ ಹಾವಲ್ಲ ಮೇಷ್ಟ್ರೆ, ನಾಗರ ಹಾವು. ಜಗ್ಗು, ಯಾಕೆ ಅವನನ್ನು ನೀನು ಗ್ರೂಪಿಂದ ರಿಮೂವ್ ಮಾಡಿದ್ದು? ಸ್ವಾಮಿ, ಈ ಗಿರ್ಗಿಟ್ ಗಿರಿಧರನನ್ನು ರಿಮೂವ್ ಮಾಡಲು ಒಂದು ದೊಡ್ಡ ಕಾರಣವಿದೆ. ಇವನು ದಿನಾಲು ಒಂದು ಮೆಸೇಜ್ ಹಾಕಿ 10 ಜನರಿಗೆ ಫಾರ್ವರ್ಡ್ ಮಾಡಿ ನಿಮಗೆ ಶುಭವಾಗುತ್ತೆ ಅಂತ ಕಳಿಸೋದು. ಫಾರ್ವರ್ಡ್ ಮಾಡಿದ್ರೆ ಶುಭವಾಗೋದು ಬಿಡಿ, ಫಾರ್ವರ್ಡ್ ಮಾಡಿದ ವ್ಯಕ್ತಿ ಪುನಃ ನಮಗೇನೇ ಕಳಿಸೋದು. ಆನ್ಲೈನಲ್ಲಿ ಆಫರ್ ಇದೆ ಅಂತ ಲಿಂಕ್ ಕಳಿಸೋದು, ನೋಡಿದರೆ ಅಲ್ಲಿಯೂ ಪುನಃ ಫಾರ್ವರ್ಡ್ ಮಾಡಿ ಅಂತ ಹೇಳೋದು. ತುಂಬ ಜನರಿಗೆ ಶೇರ್ ಮಾಡಿದರೆ ಬ್ಯಾಟ್ರಿ ಫುಲ್ ಆಗುತ್ತಂತ ಸುಳ್ಳು ಹೇಳೋದು. ದಿನಕ್ಕೆ 25 ಸೆಲ್ಫಿ ಫೋಟೋ ತೆಗೆದು ಹಾಕೋದು. ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ಆಘಾತವಾಯಿತು. ಇವನಿಗೆ ಕೆಲಸವಿಲ್ಲವೆಂದು ಈ ರೀತಿ ಉಪದ್ರ ಮಾಡೋದು ಸರಿಯಲ್ಲ. ಇದಕ್ಕಾಗಿಯೇ ನಾನು ಗ್ರೂಪಿನಿಂದ ಇವನನ್ನು ರಿಮೂವ್ ಮಾಡಿದೆ. ನಾನು ಮಾಡಿದ್ದು ತಪ್ಪ ಸ್ವಾಮಿ? ಹೇಳಿ, ನಾನು ಮಾಡಿದ್ದು ತಪ್ಪ? ತಪ್ಪು ಅಂಡಕ್ಕಿದೆಕ್ಕು ಪಾಡೋಲಿಯೇ. ಮಿಸ್ಟರ್ ಜಗ್ಗು, ನಿನ್ನ ಗ್ರೂಪ್ ಯಾರಿಗೆ ಬೇಕು? ನಾನು ಬೇರೆನೇ ಗ್ರೂಪ್ ಮಾಡಿ ಆಗಿದೆ. ನನಗೆ ನಿನ್ನ ಗ್ರೂಪ್ ಬೇಡ. ನಿನ್ನನ್ನು ನಾನು ಗೆನ್ಪುಜಿ. ಐ ಡೋಂಟ್ ಕೇರ್. ಪೋಲ ಪೋಲ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ. ಶ್ರೀರಾಮ್ಪುರ ಗಲ್ಲಿ ಸುತ್ತು ಮುಂದೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ. ನಿಲ್ಲಿಸಿ. ಯಾಕೆ ಪ್ರಾಣಿಗಳ ಹಾಗೆ ಮಾಡುತ್ತೀರಿ? ಈ ಸಾಮಾಜಿಕ ಜಾಲತಾಣ ಎಂಬುದು ಪ್ರತಿಭೆ ಅನಾವರಣಕ್ಕೆ ಪ್ರಬುದ್ಧ ವೇದಿಕೆ. ಆದರೆ ಅಸಂಬದ್ಧ ರಾಗ ಮೇಳ ತಾಳಗಳಿಲ್ಲದ ಪುಂಡು ಪೋಖರಿಗಳಿಗೆ ಹುಚ್ಚು ಕಟ್ಟುವ ವೇದಿಕೆಯೂ ಹೌದು. ನಮ್ಮ ದೇಶದಲ್ಲಿ 70% ಜನ ಸಾಮಾಜಿಕ ಜಾಲತಾಣದ ದಾಸರಾಗಿದ್ದಾರೆ. ಹಾಗಂತ ನೆರೆ ಬಂದಾಗ ಸಂತ್ರಸ್ತರನ್ನು ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿದ್ದೂ ಕೂಡ ಈ ಸಾಮಾಜಿಕ ಜಾಲತಾಣವೇ. ನಾವು ಒಳ್ಳೆಯ ದೃಷ್ಟಿಯಿಂದ ಉಪಯೋಗಿಸಿದರೆ ಒಳಿತಾಗುವುದು, ಕೆಟ್ಟ ದೃಷ್ಟಿಯಿಂದ ಉಪಯೋಗಿಸಿದರೆ ಕೆಡುಕಾಗುವುದು. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅದರಲ್ಲೇ ಮುಳುಗಿ ಸಮಯವನ್ನು ವ್ಯರ್ಥ ಮಾಡದೆ ಕ್ರಿಯಾತ್ಮಕ ಚಿಂತನೆಯಿಂದ ಆಲೋಚಿಸೋಣ. ಸಮಾಜಕ್ಕೆ ಮಾದರಿಯಾಗೋಣ. ನಾವು ಬದಲಾದರೆ ನಮ್ಮವರು ಬದಲಾಗುತ್ತಾರೆ, ನಮ್ಮ ಸಮಾಜ ಬದಲಾಗುತ್ತದೆ. ಒಳ್ಳೆಯದನ್ನೇ ಯೋಚಿಸೋಣ, ಕೆಟ್ಟದ್ದನ್ನು ತ್ಯಜಿಸೋಣ.
ನಾವೆಲ್ಲರೂ ಮಾನವರು ಎಂಬುದನ್ನು ಮನದಲ್ಲಿ ಇಟ್ಟುಕೊಂಡು ಮುಂದೆ ಸಾಗಿದರೆ ಸಾಕು. ಹೌದು ಸ್ವಾಮಿ, ನೀವು ಹೇಳಿದ ಮಾತಿನಲ್ಲಿ ಅರ್ಥವಿದೆ. ಇನ್ನು ನೀವು ಹೇಳಿದ ಕಾರ್ಯದಲ್ಲಿಯೇ ಮುಂದೆ ಸಾಗುತ್ತೇವೆ. ನೋಡಿ ಕಣಣ್ಣ, ನಂದು ಕೂಡ ಇಟ್ಟೇನೆ ಡೈಲಾಗು ಟೇಮಿಲ್ವಲ್ಲ ಅದಕ್ಕೆ. ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ. ಏಯ್ ಯಾನ್ ಬರೋಡ? ಓ ಪುಲ್ಲು ಸೀನ್, ಸ್ಕಿಟ್ಟು ಮುಗೀತು. ಇನ್ನೆಂತ ಇದ್ರು ನೆಕ್ಸ್ಟ್ ಇಯರ್. ನಿಂಗೆ ಖುಷಿ ಆಯ್ತಲ್ಲ? ಖುಷಿ ಅಂತ ನನಗೆ ಸಿನಿಮಾ ಅಂತ ದೊಡ್ಡದು, ದೈಲ ಮಾತ್ರ ಚಿಕ್ಕದೆ. ಟಾಟಾ ಬಾಯ್ ಬಾಯ್, ಸಿ ಯು. ಬಾಯಿ ನಿಲಿಕೆ ತೆಲಿಕೆ, ಮನಸ್ಸು ದೌಲ ಇಡು ನಲಿಕೆ, ಪಾತೆರಡು ನೀತಿ ಕಲಿಕೆ, ಹೆಚ್ಚಿ ಎರಡಲ ಕುಲಿಕೆ, ಒಂದು ನಮ್ಮ ತೆಲಿಕೆ ನಲಿಕೆ, ಒಂದು ನಮ್ಮ ತೆಲಿಕೆ ನಲಿಕೆ, ಒಂದು ನಮ್ಮ ತೆಲಿಕೆ ನಲಿಕೆ. ಕಾಮಿಡಿ ಉಂಟಲ್ವಾ? ನಮ್ಮ ತೆಲಿಕೆ ನಲಿಕೆ, ಒಂದು ನಮ್ಮ ತೆಲಿಕೆ ನಲಿಕೆ. ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ, ಒಂದು ಗ್ರೂಪಿನ ಕಥೆ.